ಸಮೂಹ ಮಾಧ್ಯಮದಿಂದ ಏನನ್ನೂ ಸಾಧಿಸಲಿಕ್ಕಾಗ್ತದೆ ಎನ್ನುವುದಕ್ಕೆ ಇವರೇ ಒಂದು ಉದಾಹರಣೆ. ಆ ವಾಟ್ಸಪ್ ಗ್ರೂಪ್ನಿಂದ ಆರಂಭವಾದಂತಹ ಯಕ್ಷಾಭಿಮಾನಿ ಬಳಗ ಎನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿ 10 ವರ್ಷಗಳ ಸಂಭ್ರಮವನ್ನು ಈ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾದಂತಹ ಯಕ್ಷಗಾನಗಳನ್ನು ಕೂಡುವ ಮೂಲಕವಾಗಿ ಪ್ರಸಿದ್ಧರಾಗಿದ್ದಾರೆ. ಪ್ರತಿ ವರ್ಷ ಬೇರೆ ಬೇರೆ ಪ್ರಸಂಗಗಳು, ವಿಭಿನ್ನ ಪಾತ್ರಗಳು. ಈಗಿನ ವ್ಯವಸ್ಥೆಯಲ್ಲಿ ಒಬ್ಬನಿಗೆ ಒಂದೇ ಪಾತ್ರ ಅಂತ ಆಗಿಬಿಟ್ಟಿದೆ. ಬೇರೆ ಪಾತ್ರವನ್ನು ಮಾಡತಕ್ಕಂಥದ್ದನ್ನು ನಾವು ಕಾಣುವುದಿಲ್ಲ. ಈ ಹಿಂದೆ ಆಗಿರಲಿಲ್ಲ. ಎಲ್ಲ ಪಾತ್ರಗಳನ್ನು ಎಲ್ಲರೂ ಮಾಡ್ತಿದ್ರು. ಅದು ಆಗದೆ ಹಿಂದಿನ ಹಾಗೆ ಬೇರೆ ಬೇರೆ ಪಾತ್ರಗಳನ್ನು ಮಾಡುವ ಮೂಲಕವಾಗಿ ಕಲಾವಿದರು ಹೇಗೆ ಮಿಂಚುತ್ತಾರೆ ಎನ್ನುವುದನ್ನು ಕಾಣಬೇಕೆನ್ನುವಂತಹ ಹೆಬ್ಬಯಕೆಯಿಂದ ಸಂಸ್ಥೆಯ ಪದಾಧಿಕಾರಿಗಳು ಅದಕ್ಕೋಸ್ಕರ ಮುಂದುವರಿದುಕೊಂಡು ದೇವಿ ಮಾಡ್ತಾ ಇರತಕ್ಕಂತಹ ರಮೇಶ್ ಭಟ್ ಬಾಯರು ಬೇರೆ ವೇಷ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗುವ ಹಾಗಾಯಿತು. ಹಾಗೆ ಈ ವರ್ಷವೂ ಸಹ ಒಂದು ಬೇರೆ ಬೇರೆ ರೀತಿಯಲ್ಲಿ ಕಿರೀಟ ವೇಷದವರನ್ನು ಒಟ್ಟು ಸೇರಿಸಿ, ಪಗಡಿ ವೇಷದವರನ್ನು ಒಟ್ಟು ಸೇರಿಸಿ, ಸ್ತ್ರೀ ವೇಷದವರನ್ನು ಸೇರಿಸಿ, ಹೀಗೆ ಬೇರೆ ಬೇರೆ ವೇಷದವರನ್ನು ಒಟ್ಟಾಗಿ ಸೇರಿಸಿ ಒಂದೊಂದು ಪ್ರಸಂಗಗಳನ್ನು ಮಾಡುವ ಮೂಲಕವಾಗಿ 4/10/2025 ಶುಭಂ ಕರೋತಿ ಕಲ್ಯಾಣಂ ಎನ್ನುವಂತಹ ಶೀರ್ಷಿಕೆಯೊಂದಿಗೆ ಶಿವ ಕಲ್ಯಾಣ, ಶ್ರೀರಾಮ ಕಲ್ಯಾಣ, ಶ್ರೀಕೃಷ್ಣ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ 4 ಪ್ರಸಂಗಗಳನ್ನು ಹೆಚ್ಚಿನ ಭಾಗಗಳನ್ನು ಸೇರಿಸಿ ಮಾಡುವ ಮೂಲಕವಾಗಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಎಲ್ಲ ಯಕ್ಷಾಭಿಮಾನಿಗಳು ಇದರಲ್ಲಿ ಭಾಗವಹಿಸಬೇಕು. ತನು ಮನ ಧನಗಳಿಂದ ಸಹಕರಿಸಿ ದುರ್ಗಾ ಪರಮೇಶ್ವರಿಯ ಅನುಗ್ರಹವೂ ಅವರಿಗಿರಲಿ ಅಂತ ಪ್ರಾರ್ಥಿಸ್ತಾ ಶುಭ ಹಾರೈಕೆಯನ್ನು ಹೇಳ್ತಾ ಇದ್ದೇನೆ.